ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ತನಿಖೆ ಆಗಬೇಕು. ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ದೇವರ ಬಗ್ಗೆ ಅಪಪ್ರಚಾರ ಮಾಡಬಾರದು. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಶೋಧ ಪ್ರಕ್ರಿಯೆ ಕೈಗೊಂಡಿತ್ತು. ದುರಾದೃಷ್ಟಕ್ಕೆ ಚಿನ್ನಯ್ಯನ ಹಿಂದೆ ಸುತ್ತಿದ್ದು ಬಿಟ್ರೆ ಏನೂ ಆಗಿಲ್ಲ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಈ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು, ಸತ್ಯ ಶೋಧನೆಯನ್ನ ಮಾಡಿ ಶೀಘ್ರವಾಗಿ ವಾಸ್ತವಿಕ ವರದಿ ಕೊಡಿ. ಜೆಸಿಪಿ ಹಿಂದೆ ಸುತ್ತಿದ್ರೆ ಸರ್ಕಾರದ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತೆ ಆಗೋದಿಲ್ಲ. ಇಡಿಗೆ ನಾನು ಕೂಡ ಪತ್ರ ಬರೆದಿದ್ದೆ. ಪ್ರಾಥಮಿಕ ಹಂತದ ತನಿಖೆಗಳನ್ನು ಆರಂಭಿಸಿದೆ. ಷಡ್ಯಂತ್ರ ಮಾಡಿದ್ದು ಹೌದಾದ್ರೆ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಿ. ಧರ್ಮಸ್ಥಳ ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನ ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಚರ್ಚೆಯನ್ನ ಮಾಡಿದ್ದೇವೆ. ಈ ಬಗ್ಗೆ ರಾಜ್ಯಾಧ್ಯಕ್ಷರು ಮಾಹಿತಿಯನ್ನ ಬಹಿರಂಗಪಡಿಸುತ್ತಾರೆ ಅಂತ ಹೇಳಿದ್ರು. ದೇವಸ್ಥಾನದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ಅಪವಾದ ಮಾಡಬೇಡಿ ಅನ್ನೋದು ನಮ್ಮ ಮೂಲ ಉದ್ದೇಶಗಳು ಆಗಿತ್ತು. ಸೌಜನ್ಯ ಪ್ರಕರಣಗಳು SIT ತನಿಖೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ನಾವು ಹೇಳಿದ್ದಲ್ಲ, ನಾವು ಸೌಜನ್ಯ ತನಿಖೆ ಆಗಬೇಕು ಅಂತ ಹೇಳಿದವರು ಎಷ್ಟೇ ಸ್ಪಷ್ಟಪಡಿಸಿದೆ. ಸದ್ಯಕ್ಕಂತೂ ಸರ್ಕಾರದಲ್ಲಿ ಒಂದಷ್ಟು ಒಳ್ಳೆಯ ಅಧಿಕಾರಿಗಳನ್ನು ನಾವು ಹಾಕಿದ್ದೇವೆ, SIT ತನಿಖೆ ಮಾಡ್ತೇವೆ, ಅದರಲ್ಲಿರುವಂಥ ಲೋಪದೋಷಗಳನ್ನ ಹೇಳ್ತೇವೆ, ಸತ್ಯಾಂಶಗಳನ್ನು ಹೊರತರ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದು, ಗೃಹ ಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಅವರೇ ಹೇಳಿರುವಂಥದ್ದು. ಈಗ ದುರಾದೃಷ್ಟಕ್ಕೆ ಈ ಭೀಮಾ ಯಾರು ಚೆನ್ನಯ್ಯ ಅವನ ಹಿಂದೆ ತಿರುಗೋದು ಬಿಟ್ಟರೆ ಮತ್ತೇನೂ ಕೆಲಸ ಆದಂಥ ಉದಾಹರಣೆಗಳು ಇಲ್ಲಿ ತೋರ್ತಾ ಇಲ್ಲ. ಹಾಗೆ ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಹೇಳ್ತೇನೆ, ನೀವೇ ಹೇಳಿದ್ದೀರಿ ಈ ಧರ್ಮಸ್ಥಳದ ಮೇಲೆ ಒಂದು ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದೀರಿ. ನಿಮಗೆ ಅಧಿಕಾರ ಇದೆ, ನೀವೇ SIT ರಚನೆ ಮಾಡಿದ್ದೀರಿ. ಸತ್ಯ ಶೋಧನೆ ಮಾಡಿ ವಾಸ್ತವಿಕವಾದ ವರದಿಯನ್ನು ಸರ್ಕಾರವನ್ನು ತೆಗೆದುಕೊಳ್ಳೋದು ಬಿಟ್ಟು ಆ JCP ಹಿಂದೆ ತಿರುಗುವಂಥ ಕೆಲಸಕ್ಕೆ ನೀವು ಅವಕಾಶ ಮಾಡಿಕೊಡೋದು ಸರ್ಕಾರಕ್ಕೆ ಗೌರವ ತರೋದಿಲ್ಲ ಮತ್ತು ನಿಮ್ಮ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತಾಗೋದಿಲ್ಲ. ಆ ಕಾರಣಕ್ಕೆ ತಕ್ಷಣ ಮಧ್ಯಂತರ ವರದಿಯನ್ನು ತರಿಸಿ ಯಾರ್ಯಾರು ಇದರಲ್ಲಿ ಷಡ್ಯಂತ್ರ ಇದ್ದದ್ದು ಹೌದಾದರೆ ಅವ್ರ ಮೇಲೆ ನೀವು ಕ್ರಮ ಕೈಗೊಂಡ ಬಗ್ಗೆ ಪ್ರಕಟಿಸಿದಾಗ ಮಾತ್ರ ಧರ್ಮಸ್ಥಳದ ಭಕ್ತಾದಿಗಳ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದು ನನ್ನ ಭಾವನೆ. ಈಗ ನಮ್ಮ ಸರ್ಕಾರದಲ್ಲಿ ನಾನೇ ಪತ್ರ ಬರೆದಿದ್ದೆ. ಈ ಯೂಟ್ಯೂಬರ್ಸ್ಗಳ ಹಿಂದೆ ಹಲವಾರು ಆಪಾದನೆಗಳಿರುವ ಹಿನ್ನೆಲೆಯಲ್ಲಿ ನೀವು ಇಡಿ ತನಿಖೆ ಮಾಡಿ ಅಂತೇಳಿ. ಅದು ಒಂದೆರಡು ದಿವಸದಲ್ಲಿ ಆಗುವಂಥದ್ದೆಲ್ಲ, ಅದರ ಬಗ್ಗೆ ತನಿಖೆಗಳು ಹಂತದಲ್ಲಿ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿರುವಂಥ ವಿಚಾರಗಳು. ಮತ್ತು ಅದನ್ನು ಅವಲಂಬಿಸಿ ಮುಂದೆ ಯಾವ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ನಿರ್ಧಾರವನ್ನು ನಾವು ಮಾಡಬೇಕಾಗುತ್ತೆ. ಅಲ್ಲ, ಇಡಿ ನನ್ನ ಪತ್ರದ ಆಧಾರದಲ್ಲಿ ಇಡಿ ತನಿಖೆಗಳ ಮೇಲ್ನೋಟದ ಸಮೀಕ್ಷೆಗಳಾಗಿದೆ ಅಂತ ನನಗಿರುವಂಥ ಮಾಹಿತಿಗಳು. ಹಾಗಾಗಿ ಮುಂದೆ ಅದರಲ್ಲಿ ಯಾರಾದರೂ ಭಯೋತ್ಪಾದಕರಂಥ ಚಟುವಟಿಕೆ ಮಾಡುವವರು, ಇನ್ನೊಬ್ಬರು ಸೇರುವಂಥದ್ದು ಇದ್ದರೆ ಅದನ್ನು ಇಡಿ ತನಿಖೆಯ ಅವಲಂಬಿಸಿ ಮತ್ತೇನು ತನಿಖೆ ಮಾಡಬೇಕು ಅನ್ನೋದು ಕೇಂದ್ರ ನಿರ್ಧಾರ ಮಾಡುವಂಥ ಅವಕಾಶಗಳಿರುತ್ತೆ. ಈಗ ರಾಜ್ಯ SIT ತನಿಖೆ ಮಾಡಿದ್ದೇವೆ ಅನ್ನುವ ಸಂದರ್ಭದಲ್ಲಿ ಅದರ ಫಲಿತಾಂಶ ಏನು ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಮಧ್ಯಂತರ ವರದಿ ತರಿಸಿ ಮುಂದಿನ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಗ್ರಹ ಇರುತ್ತೆ.